ಪುತ್ತೂರು ತಾಲೂಕಿನ ಕೊಡಿಂಬಾಡಿ ಗ್ರಾಮದ ಮಠಂತಬೆಟ್ಟು ಶ್ರೀ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಡಿಸೆಂಬರ್ 21ರಿಂದ 27ರ ತನಕ ಬ್ರಹ್ಮಕಲಶೋತ್ಸವ ನಡೆಯಲಿದ್ದು, ಮಾಜಿ ಸಚಿವ ಡಿ.ವಿ. ಸದಾನಂದ ಗೌಡ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಜೀರ್ಣೋದ್ಧಾರ ಕಾರ್ಯ ಸಹಿತ ಬ್ರಹ್ಮಕಲಶೋತ್ಸವದ ಪೂರ್ವ ತಯಾರಿಯನ್ನ ವೀಕ್ಷಿಸಿದರು. ಮೊದಲಿಗೆ ದೇವಸ್ಥಾನದಲ್ಲಿ ವಿಶೇಷ ಸೇವೆ ಸಲ್ಲಿಸಿ ಪ್ರಸಾದವನ್ನ ಸ್ವೀಕರಿಸಿದ್ರು. ಈ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಅಶೋಕ್ ಕುಮಾರ್ ರೈ ಅವರು ಡಿ.ವಿ. ಸದಾನಂದ ಗೌಡ ಅವರನ್ನ ಶಾಲು ಹೊದಿಸಿ ಅಭಿನಂದಿಸಿದ್ರು. ಬಳಿಕ ನಡೆದ ಸರಳ ಸಭೆಯಲ್ಲಿ ಮಾತನಾಡಿದ ಕೇಂದ್ರ ಮಾಜಿ ಸಚಿವ ಹಾಗೂ ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷ ಡಿ.ವಿ. ಸದಾನಂದ ಗೌಡ ಅವರು, ದೇವರ ಕೆಲಸ ಒಂದು ಯೋಗ. ಈ ಕಾರ್ಯಕ್ಕೆ ಶಕ್ತಿ ನೀಡಬೇಕಾದ್ರೆ ವಿಶೇಷ ಕೆಲಸ ಕಾರ್ಯಗಳನ್ನ ನಡೆಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಮಠಂತಬೆಟ್ಟು ಶ್ರೀ ಮಹಿಷಮರ್ದಿನಿ ದೇವರ ಬ್ರಹ್ಮಕಲಶೋತ್ಸವ ಪುಣ್ಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಲು ಅಶೋಕ್ ಕುಮಾರ್ ರೈ ಸಹಿತ ಪದಾಧಿಕಾರಿಗಳಲ್ಲಿ ಹುಮ್ಮಸ್ಸು ತುಂಬಿದೆ ಎಂದವರು ಹೇಳಿದರು. ಯೋಗ ದೇವರನ್ನ ಕೆಲಸ ಯೋಗ ನಮ್ಮ ದಾಯಿತ ರೈತರಿಲ್ಲ ಐಕ್ಯ ಶಕ್ತಿ ಜೋಡಂದ ಆ ದೇವರೇ ಗೋಡು ಪಡ್ತನ ಮಾಡಬೇಕಂತ ವಿಶೇಷವಾದ ಮಹಿಷಮರ್ದಿನಿ ಹಬ್ಬ ಭಾರಿ ಶಕ್ತಿದ ಒಂದು ದೇವರನ್ನು ಪಡ್ತು ನನಗೆ ಮಾತಾಡಬೇಕು. ಈಗ ಜಗತ್ತಿಗೆ ಇವತ್ತಿನ ಕೋವಿಡ್ ಇಂದ ನಮ್ಮ ನಿಶ್ಚಯ ಮಾತನ್ನ ಆ ನಿಶ್ಚಯದಿಂದ ನನಗೆ ಆ ಬ್ರಹ್ಮಕಲಶದ ಪೂರ್ತಿ ಕೆಲಸ ಮಾಡ್ತಾರೆ ಸಾಧ್ಯ. ನಮ್ಮ ಮಾತ್ರ ಜಗತ್ತಿನ ಮಾದರಿಗಿಂತ ಜಾಗ ಹಣ್ಣಕ್ಕೆ ಕೋವಿಡ್ ಕಡಿಮೆ ಆಗಿಬಿಟ್ಟಿಗೆ ಅದು ಮತ್ತೆ ತೀರೋಡು ಅಂದ್ಕೊಂಡಿತ್ತು. ನಿಗಲ್ನ ಮಾತ ಆ ಒಂದು ಮನಸ್ಸಿನ ಭಾವನೆ ಅಶೋಕ್ ರೈಲ್ ಶ್ರೀಚನ್ನೆ ನಿರಂಜನ್ರು ಮುಗಲ್ನ ಮಾತ ನೇತೃತ್ವ ಒಂದು ರೀತಿಯ ಅಂಕಲ ಒಂಜಿ ಹುಮ್ಮನಸ್ ಬರ್ಕ್ ಮಂಚಿನ ಒಂದು ಸಂಗತಿ ಇದೆ ಅಂತ ಹೇಳಿ ಬ್ರಹ್ಮಕಲಶೋತ್ಸವ ಹಾಗೂ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಅಶೋಕ್ ಕುಮಾರ್ ರೈ ಅವರು ಮಾತನಾಡಿ, ಬ್ರಹ್ಮಕಲಶೋತ್ಸವದ ಪೂರ್ವ ಸಿದ್ಧತೆಗಳು ಭರದಿಂದ ಸಾಗುತ್ತಿದೆ. ಸರ್ಕಾರದ ಕೋವಿಡ್ ನಿಯಮಾವಳಿಯಂತೆ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಹೇಳಿದರು. ಕಾರ್ಯಕ್ರಮ ಶುರುವಾದಾಗ 10 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಶುರುವಾದಾಗ ರಾತ್ರಿ 11 ಗಂಟೆ 10:30 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಶುರುವಾಗುವುದು. ಮಾತಾ ರೀತಿಯ ಗಣ್ಯರು ಮಾತಾ ಕ್ಷೇತ್ರ ಗಣ್ಯರು ಇಲ್ಲಿ ಬರ್ಕೊಂಡ ಸ್ವಾಮಿ ಬರ್ಕೊಂಡ ವ್ಯವಸ್ಥೆ ಕೂಡ ಜೋಡಣೆ ಮಾಡ್ತಾರೆ. ಈಗ ಮೂರು ಮಾರ್ಗದರ್ಶಕರ ಹೋಗಿ ಮಿತ್ತಿರುಗಳು ಅಪ್ಪೆ ಗರ್ಭಗುಡಿಗಳು ಮಾರ್ಗದರ್ಶನ ಕೂಡ ಮುಖವಚ್ಚಿ ಈಗಿನ ಶಕ್ತಿ ಈ ಕ್ಷೇತ್ರವು ನೀತಿ ಜೀರ್ಣೋದ್ಧಾರ ಅಂತ ನೀತಿ ಕೆಲಸ ಆದಾಗ ನಾನೀಗ ಉಲ್ಲೇಖ ಮಾಡ್ತೈತೆ. ಮಲ್ಲ ಮರ ಮಾಡ್ತದ ಅವು ನಮಗೆ ನೀರು ಬರ್ತದೆ. ಏಕೆಂದ್ರೆ ಕೂಡ ಈ ಮಲ್ಲ ಮರನ ನೀರಿನ ಪೂರ ಪಡೆಯ ಈ ಕ್ಷೇತ್ರವು ಇನ್ನೂ ಬರೋದರ ಬರ್ತದೆ. ಸುಮಾರು 25 ಲಕ್ಷ ರೂಪಾಯಿ ಎಲ್ಲ ಹೋಗಿ ರಸೀದಿ ಪುಸ್ತಕವೇ ಕಲೆಕ್ಷನ್ ಆಗಿದೆ. ವೇದಿಕೆಯಲ್ಲಿ ಡಿ.ವಿ. ಸದಾನಂದ ಗೌಡರ ಪತ್ನಿ ಡಾಟಿ ಸದಾನಂದ ಗೌಡ, ಬ್ರಹ್ಮಕಲಶೋತ್ಸವ ಸಮಿತಿ ಕಾರ್ಯಾಧ್ಯಕ್ಷ ಸೀತಾರಾಮ್ ಶೆಟ್ಟಿ ಹೆಗ್ಡೆ ಹಿತ್ಲು, ದೇವಸ್ಥಾನದ ಮಾಜಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಿರಂಜನ್ ರೈ ಮಠಂತಬೆಟ್ಟು ಉಪಸ್ಥಿತರಿದ್ದರು. ವಿವಿಧ ಸಮಿತಿ ಪದಾಧಿಕಾರಿಗಳು, ಭಕ್ತಾದಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕಾಂಚನಾ ಹ್ಯುಂಡೈ NH75 ಪಾಟೀಲ್ ಮಂಗಳೂರು. ಫೋನ್ ನಂಬರ್ 08242430 ಮೊಬೈಲ್ 9900144113 ನಿಯರ್ ದುರ್ಗಾಂಬಾ ಟೆಂಪಲ್, ತಡಂಬೈಲ್, ಸುರತ್ಕಲ್. ಫೋನ್ ನಂಬರ್ 6366933715 ಆಪೋಸಿಟ್ ಸೈಂಟ್ ಫಿಲೋಮಿನಾ ಹೈಸ್ಕೂಲ್, ದರ್ಬೆ, ಪುತ್ತೂರ್. ಮೊಬೈಲ್ 9740873450.